ಚಿತ್ತರಂಜನ್ ಸರ್ಕಲ್ ಇಲ್ಲಿಂದ ಪ್ರಾರಂಭಗೊಂಡು ರಿಲಯನ್ಸ್ ಮಳಿಗೆಯವರೆಗೆ ಡ್ರೈನೇಜ್ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ನಗರಸಭೆ ದುರಸ್ತಿ ಪಡಿಸುವಂತೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡ್ ಅವರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸಮಸ್ಯೆ ಉದ್ಭವವಾದ ರಸ್ತೆ ಉದ್ದಕ್ಕೂ ಹಲವಾರು ಡ್ರೈನೇಜ್ ಚೇಂಬರ್ಗಳಿದ್ದು ಎಲ್ಲ ಚೇಂಬರ್ಗಳ ಒಳಗಡೆ ಹೆಗ್ಗಣಗಳು ಕೊರೆದು ಮಣ್ಣು ತುಂಬಿರುತ್ತದೆ. ಅದನ್ನು ತೆಗೆಯಲು ನಗರಸಭೆಯ ವಾಹನ ಇದ್ದು ಅದು ರಿಪೇರಿ ಮಾಡದೆ ಕೆಟ್ಟಿರುವುದು ಕಂಡುಬರುತ್ತದೆ. ಅದನ್ನು ಕಾರ್ಮಿಕರು ಅವರ ಕೈಯಿಂದ ಹಾರೆಯಲ್ಲಿ ತೆಗೆಯುವ ಪರಿಸ್ಥಿತಿ. ಇದರಿಂದ ನೀರು ಹೊರಬಂದು ರಸ್ತೆಯಲ್ಲಿ ಹರಿಯುತ್ತಿದೆ. ಪಾದಚಾರಿಗಳು ಕೊಳಚೆ ನೀರಿನಲ್ಲಿ ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದ ಪರಿಸ್ಥಿತಿ ಇದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಒಳಕಾಡು ಅವರು ದೂರು ನೀಡಿದ್ದಾರೆ.